ನನ್ನ ಹೆಸರು ಕೌಶಿಕ್ ಅಂತ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಲಾ ಅಲ್ಲಿ ವಿವೇಕಾನಂದ ಲಾ ಕಾಲೇಜಲ್ಲಿ ಲೆಕ್ಚರ್ ಆಗಿರೋರು. ಮೂಲತಃ ಸುಳ್ಯ, ಆದರೆ ವರ್ಕ್ ಇಲ್ಲಿ ಮಾಡ್ತಾಯಿದ್ದೀವಿ. ಹಾಗೆ ಇವತ್ತು ಅಕ್ಷಯ ತೃತೀಯೆ, ಹಾಗೆ ಒಂದು ನಮ್ಮ ಸಂಸ್ಕೃತಿ ಹಾಗೆ ಪ್ರಕಾರ ಒಂದು ಈಗ ಟ್ರೆಂಡ್ ಆಗಿದೆ ಆ ದಿನ ಒಂದು ಚಿನ್ನವನ್ನು ಪರ್ಚೇಸ್ ಮಾಡಬೇಕು ಅಂತ ಹಾಗೆ ಬಂದಿದ್ದೀವಿ. ಮತ್ತು ಜಿ ಎಲ್ ಅವರ ಸರ್ವಿಸ್ ತುಂಬ ಚೆನ್ನಾಗಿರ್ತದೆ, ಹಾಗೆ ಬರ್ತೀವಿ, ಪ್ರತಿಯೊಂದು ಸತಿ ಬರ್ತಿರ್ತೀವಿ. ಮತ್ತು ಇವರ ಒಂದು ಒಬೀಡಿಯೆಂಟು ಹಾಸ್ಪಿಟಾಲಿಟಿ ಆಗಿರ್ಬೋದು, ಒಂದು ಬರುವಾಗ ಚಿನ್ನದ ಕಸ್ಟಮರ್ಸಿಗೆ ನೋಡ್ಕೊಳ್ಳೋದಾಗಿರ್ಬೋದು, ಮತ್ತು ಒಂದು ಕೂಲ್ ಕಾಮ್ ಎಲ್ಲ ಸರ್ವಿಸ್ ಕೊಡ್ತಾರೆ. ಹೀಗೆ ತುಂಬ ಪ್ಲೇಸಸ್ಸಿಂದ ಬರ್ತೇವೆ, ಹಾಗೆ ಬಂದಿದ್ದೇವೆ. ಚೆನ್ನಾಗಾಗಲಿ. ಥ್ಯಾಂಕ್ ಯು. ನಾನು ಪ್ರೊಫೆಸರ್ ಎಂ ಬಾಲಚಂದ್ರ ಗೌಡ ಅಂತ, ನಿವೃತ್ತ ಪ್ರಾಂಶುಪಾಲರು, ನೆಹರು ಸ್ಮಾರಕ ಮಹಾವಿದ್ಯಾಲಯ ಸುಳ್ಯ. ಹಾಗೆಯೇ SDM ಮಹಾವಿದ್ಯಾಲಯ ಮೈಸೂರಲ್ಲಿ ಕೂಡ ಪ್ರಾಂಶುಪಾಲರಾಗಿ ಕೆಲಸ ಮಾಡಿದ್ದೇನೆ. ಈಗ KBG ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಗೆ ಅಕಾಡೆಮಿಕ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾಯಿದ್ದೇನೆ. GL ಆಚಾರ್ಯರು ಮತ್ತು ನನ್ನ ಸಂಬಂಧ ಸುಮಾರು 25 ವರ್ಷ ಹಿಂದೆಂದೇ ಇದೆ. ನನ್ನ ಎಲ್ಲ ಮಕ್ಕಳ ಮದುವೆಗೆ ಬೇಕಾದ ಚಿನ್ನಾಭರಣ ಈ ಥರ ನಾವು ಇಲ್ಲೇ ತಗೊಳ್ತಾ ಇದ್ದೆವು ಸುಮಾರು 25 ವರ್ಷದಿಂದ. ನನ್ನ ದೊಡ್ಡ ಮಗಳು ಮತ್ತು ಎರಡನೇ ಮಗಳು, ಅವಳು ಇಂಜಿನಿಯರ್, ಎರಡನೇವಳು ಡೆಂಟಿಸ್ಟ್, ಮತ್ತು ಒಬ್ಬಳು ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದು, ಮತ್ತು ಒಬ್ಬ ಇಂಜಿನಿಯರ್ ಆಗಿದ್ದ, ಅವೀಗ ಲೀಡಿಂಗ್ ಫೋಟೋಗ್ರಾಫರ್ ಆಗಿದ್ದರು PK ಸ್ಟುಡಿಯೋ ಅಂತ. ಇವರೆಲ್ಲರ ಮಕ್ಕಳ ವಿವಾಹಕ್ಕೆ ನಾವು ಇಲ್ಲಿ ಪರ್ಚೇಸ್ ಮಾಡ್ತಾಯಿದ್ದೆವು. GL ಆಚಾರ್ಯ ಈ ಸಂಸ್ಥೆ ಇಷ್ಟು ಬೆಳೀಲಿಕ್ಕೆ ಕಾರಣ ಅಂತೇಳಿ ಅವರ ಪಬ್ಲಿಕ್ ರಿಲೇಷನ್ ಚೆನ್ನಾಗಿದೆ, ಅದು ತುಂಬ ಚೆನ್ನಾಗಿದೆ. ಯಾವತ್ತೂ ಬಿಸ್ನೆಸ್ನಲ್ಲಿ ಅದು ಇಂಪಾರ್ಟೆಂಟ್, ಪಬ್ಲಿಕ್ ರಿಲೇಷನ್ ಚೆನ್ನಾಗಿರಬೇಕು, ಆ ಸೌಹಾರ್ದತೆ ಮೇಂಟೈನ್ ಮಾಡಿಕೊಂಡಿದ್ದಾರೆ. ಆ ನಿಟ್ಟಿನಿಂದ ಈ ಹೊಸ ಕಾಂಪ್ಲೆಕ್ಸ್ ಅಂದರೆ ತುಂಬ ಇಷ್ಟ ಆಯಿತು. ಕಳೆದ ಸಾರಿ ನಾನು ಮಂಗಳೂರಿಗೆ ಹೋದಾಗ ಇಲ್ಲಿ ಬಂದು ಇದು ನೋಡಿದೆ. ಅವರ GL ಆಚಾರ್ಯ ಮಗ ಬಲರಾಮ್ ಅವರು ನನಗೆ ತೋರಿಸಿದ್ರು, ಇದನ್ನು ತುಂಬ ಚೆನ್ನಾಗಿದೆ. ಸಾರ್ವಜನಿಕ ಸಂಪರ್ಕ ಮತ್ತು ಅವರ ಸೇವೆಯಲ್ಲಿ ನಿರತರಾಗಿದ್ದ ಕಾರಣ ಈಗ ಉಜ್ವಲ ಭವಿಷ್ಯ ಇದೆ. ಇವರಿಗೆ ಒಳ್ಳೆಯದಾಗಲಿ. ಹಾಗೆ ಅಕ್ಷಯ ತೃತೀಯ ದಿವಸ ಅಂದರೆ ನಮಗೆ ಒಂದು ಸಂಪ್ರದಾಯ. ಆ ದಿವಸ ಇದ್ದರೆ ನಮಗೆ ತಾನಾಗಿಯೇ ನಾವು ಆರ್ಥಿಕವಾಗಿ ಮುಂದೆ ಬರ್ತೇವೆ ಅನ್ನೋ ಒಂದು ನಂಬಿಕೆಯಿಂದ ಈ ದಿವಸ ಎಲ್ಲರೂ ಬರ್ತಾಯಿದ್ದಾರೆ. ಆದರೆ ನಿರಂತರವಾಗಿ ಕೂಡ GL ಆಚಾರ್ಯರು ಶ್ರೇಯಸ್ಸನ್ನು ಕಂಡು ಏನೂ ಸಂಶಯ ಇಲ್ಲ ಅಂತೇಳಿ ಅವರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ನಾನು ವಿಶ್ವಾಸ ಹೇಳ್ತಾಯಿದ್ದೇನೆ. ನಮಸ್ತೆ. ಈ ಸತಿ ಅಕ್ಷಯ ತೃತೀಯೆ ಹೇಗಾಗ್ಬೋದು ಅಂತೇಳಿ ನಮ್ಮ ಎಲ್ಲ ಈ ಆಭರಣ ವ್ಯಾಪಾರಿಗಳಲ್ಲಿ ಒಂದು ಸಣ್ಣ ಆತಂಕ ಇತ್ತು. ಯಾಕೆಂತ ಹೇಳಿದರೆ 2 ವರ್ಷ ಅಕ್ಷಯ ತೃತೀಯೆ ಇರಲಿಲ್ಲ. ಅಷ್ಟಾಗುವಾಗ ಇದೊಂದು ಒಂಥರ ಟ್ರೆಡಿಷನ್ ಆಗಿ, ಆ ಟ್ರೆಡಿಷನ್ ಬ್ರೇಕ್ ಆಗ್ತದೆ ಆ 2 ವರ್ಷ ಇಲ್ಲದ ಕಾರಣ. ಹಾಗಾಗಿ ಹೇಗಾಗ್ತದೆ ಈ ವರ್ಷ ಗೊತ್ತಿಲ್ಲ ಅಂತೇಳಿ ಆ ರೀತಿಯ ನಮಗೊಂದು ಆತಂಕ ಇತ್ತು. ಅದು ಇಲ್ಲ. ಮೊದಲು ಯಾವ ರೀತಿ ನಡೀತಿತ್ತು 2 ವರ್ಷದ ಹಿಂದೆ, ಕಳೆದ 10-15 ವರ್ಷದಿಂದ ಯಾವ ರೀತಿ ನಡ್ಕೊಂಡು ಬಂದೆ, ಅದೇ ರೀತಿ ಈ ಸತಿ ಒಳ್ಳೆ ಉತ್ತಮ ಸ್ಪಂದನೆ ಸಿಕ್ಕಿದೆ ಗ್ರಾಹಕರಿಂದ. ಹಾಗಾಗಿ ಎಲ್ಲ ಐ ಥಿಂಕ್ ಎಲ್ಲ ಜ್ಯುವೆಲರ್ಸ್ ಆರ್ ಹ್ಯಾಪಿ. ಮತ್ತು ಇನ್ನೊಂದು ಅದೇ ಆ್ಯಡೆಡ್ ಫ್ಯಾಕ್ಟರ್ ಏನಂತ ಹೇಳಿದರೆ, ಈ ಸತಿ ಚಿನ್ನದ ರೇಟ್ ಯಾವಾಗಲೂ ಅಕ್ಷಯ ತೃತೀಯೆ ಹತ್ತಿರ ಬರೋದು ರೇಟ್ ಜಾಸ್ತಿ ಆಗೋದು ಅಂತೇಳಿ ಒಂದು ಭಾವನೆ ಇತ್ತು, ಹಾಗೆ ನಡೀತಾ ಇತ್ತು. ಆದರೆ ಈ ವರ್ಷ ಏನಾಗಿದೆ, ಅಕ್ಷಯ ತೃತೀಯೆ ಆಗುವಾಗ ರೇಟ್ ಕಮ್ಮಿ ಆಗಿದೆ. ಸೊ ತಗೊಳ್ಳೋರಲ್ಲಿ ಒಂದು ಹೊಸ ಉತ್ಸಾಹ ಇದೆ, ತಗೊಳ್ಳೋದು ರೇಟ್ ಸಹ ಕಮ್ಮಿ ಆಗಿದೆ. ಮದುವೆ ಸೀಸನ್ ಬೇರೆ, ಯಾವಾಗಲೂ ಮದುವೆ ಸೀಸನ್ನಲ್ಲೇ ಬರೋದು. ಈ ವರ್ಷ ಅಂತೂ ರೇಟ್ ಸಹ ಕಮ್ಮಿ ಆಗಿದೆ. ಹಾಗಾಗಿ ಒಂದು ವಿಶೇಷ ಉತ್ಸಾಹದಲ್ಲಿ ತಗೊಳ್ತಾ ಇದ್ದಾರೆ.
ನನ್ನ ಹೆಸರು ಶಾಲಿನಿ ಅಂತ. ನಾನು ಮುರದಿಂದ ಬರ್ತಿರೋದು. ಇಲ್ಲಿ ಗೋಲ್ಡ್ ಕಲೆಕ್ಷನ್ ಎಲ್ಲ ತುಂಬ ಚೆಂದ ಉಂಟು. ನನಗೆ ನನ್ನ ಸಿಸ್ಟರಿಂದ ಪರಿಚಯ ಆದದ್ದು. ನಾನೊಂದು 4 ಇಯರ್ಸ್ ಆಯಿತು ಇಲ್ಲಿ ಮ್ಯಾರೇಜ್ ಆದ ನಂತರ ಇಲ್ಲಿಗೆ ಬರಲಿಕ್ಕೆ ಶುರು ಮಾಡಿದ್ದು. ಇಲ್ಲಿ ಕಲೆಕ್ಷನ್ ಎಲ್ಲ ಒಳ್ಳೆಯದುಂಟು, ಮತ್ತು ಸರ್ವಿಸ್ ಎಲ್ಲ ಏನು ತೊಂದರೆ ಇಲ್ಲ. ಎಲ್ಲ ಗೋಲ್ಡ್ ಎಲ್ಲ ಕ್ವಾಲಿಟಿ ಎಲ್ಲ ಏನು ಇದು ಮೋಸ ಇಲ್ಲ. ನಮಗೆ ತುಂಬ ಇಷ್ಟ ಆಗುತ್ತೆ ಇಲ್ಲಿದ್ದೆಲ್ಲ ಗೋಲ್ಡು. ಇವತ್ತು ಅಕ್ಷಯ ತೃತೀಯ ಕಾರಣ ಆಗಿ ಗೋಲ್ಡ್ ಪರ್ಚೇಸ್ ಮಾಡುವಂತ ನಾವು ಇಲ್ಲಿ ಬಂದಿದ್ದೇವೆ. ನಮ್ರತ ಅಂತ, ನಾನು ಸಹ ಮುರದಿಂದ ಬರೋದು. ನಾನು ಇದಕ್ಕಿಂತ ಮೊದಲೊಮ್ಮೆ ಇಲ್ಲಿ ಬಂದಿದ್ದೆ. ನನಗೆ ಸತ್ತಿಗೆ ಮತ್ತು ನನ್ನ ಅಕ್ಕ ಎಲ್ಲ ಇಲ್ಲೇ ಪರ್ಚೇಸ್ ಮಾಡ್ತಿದ್ದದ್ದು. ತುಂಬ ಪರ್ಚೇಸ್ ಮಾಡಿದ್ದಾರೆ. ಅದೇ ಸರ್ವಿಸಸ್ ಒಳ್ಳೆಯದುಂಟು ಮತ್ತು ಗೋಲ್ಡ್ ಕೂಡ ನಮಗೆ ಬೇಕಾದ ಡಿಸೈನ್ ಸಿಗ್ತದೆ. ಹಾಗಾಗಿ ನಾವು ಇವತ್ತು ಅಕ್ಷಯ ತೃತೀಯ ಆದ ಕಾರಣ ಬಂದಿರೋದು. ನಮ್ಮ ಸಂಸ್ಥೆಯ ಹೆಸರು ಮಾನಕ ಜ್ಯುವೆಲ್ಸ್. ನಾವು ಸಾಧಾರಣ 2005ರಿಂದ ಓಪನಿಂಗ್ ಮಾಡಿ ಇಲ್ಲಿದ್ದೇವೆ. ಅದೇ ಈ ಅಕ್ಷಯ ತೃತೀಯ ದಿನ ನಾವು ಪ್ರತಿ ವರ್ಷ ಯಾವುದಾದ್ರೂ ಒಂದು ಆಫರ್ ಇಟ್ಟೇ ಇಡ್ತೇವೆ. ಹಾಗೆ ಈ ಸರ್ತಿ ಒಂದು ಸಣ್ಣ ಒಂದು ಆಫರ್ ಇಟ್ಟಿದ್ದೇವೆ. ಹಾಗಾಗಿ ಅಕ್ಷಯ ತೃತೀಯಕ್ಕೆ ಈ ವರ್ಷ ಕೂಡ ಒಳ್ಳೆ ನಮಗೆ ಸ್ಪಂದನೆ ಸಿಗ್ತಾ ಉಂಟು. ಮತ್ತು ಕಸ್ಟಮರ್ಗಳು ಒಳ್ಳೆ ಇದರಲ್ಲಿ ಬರ್ತಿದ್ದಾರೆ. ನಮ್ಮಲ್ಲಿ ಚಿನ್ನ ಖರೀದಿ ಮಾಡಲಿಕ್ಕೆ ಸ್ವಲ್ಪ ಹೊಸ ವೆರೈಟಿಯನ್ನು ಕೇಳ್ತಾರೆ. ಅದನ್ನು ಸಹ ನಾವು ಕೊಡ್ತಾ ಇದ್ದೇವೆ ಅವರಿಗೆ. ಮತ್ತು ಇನ್ನು ಅವರ ಅನುಕೂಲತೆಗಾಗಿ ನಾವಿನ್ನು ಅತಿ ಶೀಘ್ರದಲ್ಲೇ ನಮ್ಮ ಮುಖ್ಯ ರಸ್ತೆಯಲ್ಲಿ ಒಂದು ಸಣ್ಣ ಒಂದು ಅಂದರೆ ಆದಷ್ಟು ಒಂದು ದೊಡ್ಡ ರೀತಿಯಲ್ಲಿ ಒಂದು ಶೋರೂಮನ್ನು ಓಪನ್ ಮಾಡೋ ಒಂದು ಇದರಲ್ಲಿ ಇದ್ದೇವೆ ನಾವು ಅಂದಾಜಲ್ಲಿ. ಆದಷ್ಟು ಬೇಗ ಅಂದರೆ ಇನ್ನೊಂದು 1 ತಿಂಗಳಲ್ಲೇ ಓಪನ್ ಆಗೋ ಒಂದು ಅಂದಾಜಿದೆ. ಹಾಗಾಗಿ ಅಕ್ಷಯ ತೃತೀಯ ಒಂದು ಇದನ್ನು ನಾನು ಎಲ್ಲರಿಗೆ ಅದರ ಒಂದು ಶುಭಾಶಯಗಳನ್ನು ಹೇಳಿ ಎಲ್ಲರಿಗೆ ಒಳ್ಳೆಯದಾಗಲಿ ಅಂತೇಳಿ ಹೇಳುವಂಥದ್ದು. ನನ್ನ ಪುದರ್ ವಸಂತ ಸಾಲಿಯನ್ ಪರಣೇರು ಮುಂಡೋರು. ಯಾನು ಕೆಲವು ವರ್ಷದಿಂಚಿ ಮುಲ್ತೆ ಬಂಗಾರ ದೆತ್ತುಂದುಲ್ಲೆ ಇಂಕಲ ನನ್ನ ಮಗನ ಮದುವೆಗೆ ಇಂಚ ಮಾತ್ರ ಮುಲ್ತೆ ದೆತ್ತುಂಡ್ಲೆ ಎಡ್ಡೆ ಒಂದುಂಡು ಮುಲ್ಪ ಇಂಕಲೇನ ಫ್ಯಾಮಿಲಿ ಬೇತೆ ಫ್ಯಾಮಿಲಿ ಬತ್ತದು ಮುಳ್ಳೆ ದೆತ್ತುಂದುಲ್ಲೆ ಇಂಕಲ ಎಡ್ಡೆ ಒಂಜಿ ಜನಕ್ಲೆನ ಒಂಜಿ ಎಡ್ಡೆ ಎಂದು ಕೊರ್ಪೆ ಮುಳು ಸರ್ವಿಸ್ ಇಂಚ ಬೇತೆ ಅಂಚಿನ ಅದಲ್ಲ ಇಲ್ಲದ ಪ್ಲೇಸ್ ಬಂದು ದಿನೇಶ್ ಪಂಜೀಗ. ನಾವು ವರ್ಷಂಪ್ರತಿ ಅಕ್ಷಯ ತೃತೀಯದ ಹೊತ್ತು ಬಂದು ಚಿನ್ನ ಖರೀದಿ ಮಾಡ್ತಾ ಇರ್ತೇವೆ. ಹಾಗೆ ಇವರ ವಿಜಿತ್ ಜ್ಯುವೆಲರ್ಸಲ್ಲಿ ಒಳ್ಳೆಯ ಇದು ನಮಗೆ ಗ್ರಾಹಕರಿಗೆ ಒಳ್ಳೆಯ ರೆಸ್ಪಾನ್ಸ್ ಮಾಡಿ ನಮಗೆ ಒಳ್ಳೆಯ ರೀತಿಯಲ್ಲಿ ಟ್ರೀಟ್ ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ಇಲ್ಲಿ ನಾವು ಬಂದು ವರ್ಷಂಪ್ರತಿ ಇದೇ ಅಕ್ಷಯ ತೃತೀಯ ದಿವಸದಂದು ಬಂದು ನಾವು ಚಿನ್ನವನ್ನು ಖರೀದಿ ಮಾಡ್ತೇವೆ. ಮಗುವಿಗೊಂದು ಚಿನ್ನ ಖರೀದಿ ಮಾಡಲಿಕ್ಕೆ ಇವತ್ತು ಬಂದಿದ್ದೇವೆ ನಾವು. ಹಾಗೆ ಒಳ್ಳೆಯ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ಅಚ್ಯುತಾಚಾರ್ಯ ವಿಜಿತ್ ಜ್ಯುವೆಲ್ಲರ್ಸ್ ಎಂಕ್ಲ ಒಂದು ಅಕ್ಷಯ ತೃತೀಯ ಬಾಗ ಒಂಜಿ ಎಂಕ್ಲ ಬೆಡ್ಡೆ ಒಂಜಿ ಗಿರಾಕಿಲ್ಲ ಉಂಡು ಏಪಲ ಗಿರಾಕಿ ಉಂಡು ತೊಂದರೆ ಇಜ್ಜಿ ಅಂಚನೆ ಹೇಳ್ತಾರೆ. ಏನೊಂಜಿ 30 ವರ್ಷ ಮೀನು ಯಾವು ಗಿರಾಕಿಲ್ಲ ಎಡ್ಡೆ ಒಂಜಿ ಒಂದೆಟ್ಟು ಬರ್ಪೇರು ಎಂಕ್ಲ ಲೈನ್ ಒಂಜಿ ಕರೆಕ್ಟ್ ಆದೊಂಜಿ ಇದು ಮಲ್ತು ಕೊರ್ಪಾಗ್ಲಿ ಬಂಗಾರ. ನಾನು ನಾಮದೇವ್ ಮಲ್ಯ, ಇಲ್ಲಿಯ ಪುತ್ತೂರು ಮುಳಿಯಾ ಜ್ಯುವೆಲ್ಸ್ ಶಾಖೆಯ ಶಾಖಾ ಪ್ರಬಂಧಕರಾಗಿದ್ದೇನೆ. ಹಾಗೇ ನಾವು ಇವತ್ತು ನೋಡ್ತಿದ್ದೇವೆ ಅಕ್ಷಯ ತೃತೀಯ ಭಾರಿ ಭರ್ಜರಿಯಾಗಿ ನಡೀತಾ ಉಂಟು. ಕಳೆದ 2 ವರ್ಷದಿಂದ ಕೊರೋನಾ ಹಿನ್ನೆಲೆಯಿಂದ ತುಂಬ ತೊಂದರೆ ಆಗಿತ್ತು. ಕಸ್ಟಮರಿಗೆ ನಾವು ಮುಖಾಮುಖಿ ನಾವು ಇದು ಮಾಡಲಿ ಕಸ್ಟಮರ್ ಸರ್ವಿಸ್ ಕೊಡಲಿಕ್ಕೆ ಆಗಲಿಲ್ಲ. ಆದರೂ ನಾವು ಲಾಸ್ಟ್ 2 ವರ್ಷದಿಂದ ಕಾಮರ್ಸಲ್ಲಿ ಆನ್ಲೈನ್ ಬಿಸ್ನೆಸ್ಸನ್ನು ಕೂಡ ಅಕ್ಷಯ ತೃತೀಯಲ್ಲಿ ಚೆನ್ನಾಗಿ ಮಾಡಿದ್ದೇವೆ. ಅದೇ ರೀತಿ ಈ ಬಾರಿ ಅಕ್ಷಯ ತೃತೀಯ ತುಂಬ ಭರ್ಜರಿಯಾಗಿ ನಡೀತಾ ಉಂಟು. ಬೆಳಿಗ್ಗಿಂದಲೇ ನಮಗೆ ಕಂಟಿನ್ಯೂಸ್ ಆಗಿ ಗ್ರಾಹಕರು ಬಂದು ಪರ್ಚೇಸ್ ಮಾಡ್ತಾ ಹೋಗ್ತಿದ್ದಾರೆ.
ಹಾಗೆ ನಮ್ಮ ಆನ್ಲೈನಲ್ಲಿ ಕೂಡ ನಮಗೆ ಒಳ್ಳೆಯ ಪ್ರತಿಕ್ರಿಯೆ ಈ ಸಲ ಕಂಡು ಬಂದಿದೆ ಅಕ್ಷಯ ತೃತೀಯಕ್ಕೆ. ಅಂದರೆ ಎಂಕ್ವೈರಿ ಆಗಲಿ, ಕಸ್ಟಮರ್ ಗೋಲ್ಡ್ ರೇಟ್ ಕೇಳೋದು, ಆ ರೀತಿ ಗೋಲ್ಡ್ ಕಾಯಿನನ್ನು ಪರ್ಚೇಸ್ ಮಾಡೋದು, ಅಂತ ಆರ್ನಮೆಂಟ್ ಪರ್ಚೇಸ್ ಮಾಡೋದು, ಮತ್ತು ಅವರಿಗೆ ಲೈವ್ ಕಾಲನ್ನು ಕೂಡ ನಾವು ಅರೇಂಜ್ ಮಾಡಿ ಇಲ್ಲಿ ಬಂದು ಲೈವ್ ಆಗಿ ನಾವು ವರ್ಚುವಲ್ ಮೂಲಕ ಅವರಿಗೆ ಪರ್ಚೇಸ್ ಮಾಡಲಿಕ್ಕೆ ನಾವು ಒಂದು ಅಂದರೆ ಅವರಿಗೆ ಒಂದು ಸರ್ವಿಸ್ ಕೊಟ್ಟಿದ್ದೇವೆ. ಅದೇ ರೀತಿ ನಾವು ಈ ಸಲ ಅಕ್ಷಯ ತೃತೀಯಕ್ಕೆ ಅಕ್ಷಯ ಎಂಬ ಆಭರಣ ಸಂಗ್ರಹಣ ಯೋಜನೆ, ಅದು ಯಾವುದು ತಿಂಗಳು ನಾವು ಕಂತು ಹೇಗೆ ನಾವು ಇದು ಪಾವತಿ ಮಾಡಿ ಲಾಸ್ಟಿಗೆ 12 ತಿಂಗಳಾದಮೇಲೆ ಹೇಗೆ ಪರ್ಚೇಸ್ ಮಾಡ್ತೀವಿ, ಅದೇ ರೀತಿ ಇವತ್ತು ಅಕ್ಷಯ ಎಂಬ ಹೊಸ ಗ್ರೂಪನ್ನು ನಾವು ಮಾಡಿದೆ. ಅದಕ್ಕೆ ಸಹ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ. ಅದು ಪ್ರತಿ ಗ್ರಾಹಕರಿಗೂ ನಾವು ಇದು ಕೊಡ್ತಿದ್ದೇವೆ ಅಂತ ಉಚಿತ ಉಡುಗೊರೆ. ಅದು ಯಾರೆಲ್ಲ ಜಾಯಿನ್ ಆಗ್ತಾರೆ ಅವರಿಗೆ ನಾವು ಉಚಿತ ಉಡುಗೊರೆಯನ್ನು ಕೊಡ್ತಿದ್ದೇವೆ. ಈ ಸಲದ ಅಕ್ಷಯ ತೃತೀಯ ಒಳ್ಳೆ ಭರ್ಜರಿಯಾಗಿ ನಡೀತಾ ಉಂಟು. ಎಲ್ಲ ಜ್ಯುವೆಲ್ರಿಲಿ ಕೂಡ ಒಳ್ಳೆ ಯಾವುದು ಭರ್ಜರಿಯಾಗಿ ನಡೀತಾ ಉಂಟು ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ. ನಮಸ್ತೆ, ನನ್ನ ಹೆಸರು ಪ್ರವೀಣ್ ಅಂತೇಳಿ. ನಾನಿಲ್ಲಿ ಫ್ಲೋರ್ ಮ್ಯಾನೇಜರ್ ಆಗಿ ಮುಲಿ ಸಂಸ್ಥೆಯಲ್ಲಿ 14 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ದೇನೆ. ಇವತ್ತಿನ ವಿಶೇಷ ಅಂತೇಳಿದರೆ ಅಕ್ಷಯ ತೃತೀಯ ಅಂತ ಹೇಳುವಂಥದ್ದು ಎಲ್ಲರಿಗೆ ಅಭಿನಂದನೆಗಳು. ಮೊದಲನೇದಾಗಿ ಅಕ್ಷಯ ತೃತೀಯ ಅಂತ ಹೇಳುವಂಥದ್ದು ಶುಕ್ಲ ಪಕ್ಷದ ವೈಶಾಖ ಮಾಸದ ಶುಕ್ಲ ಪಕ್ಷದ 3ನೇ ದಿನ. ಈ ದಿನದ ವಿಶೇಷ ಅಂತೇಳಿದರೆ ಹಿಂದೂಗಳಿಗೆ ಸುಮಾರು ದಿನ ಇರ್ತದೆ ವಿಶೇಷತೆ ಅಂತ ಹೇಳುವಂಥದ್ದು. ವಿಶೇಷ ಈಗ ಚೌತಿ ಇರ್ಬೋದು ಅಥವಾ ಯುಗಾದಿ ಇರ್ಬೋದು, ಅಂದರೆ ಒಂದೊಂದು ಜನಾಂಗದವರು ಒಂದೊಂದು ದಿವಸವನ್ನು ಆಚರಿಸ್ತಾ ಹೋಗ್ತಾರೆ. ಅಂದರೆ ಕೆಲವರು ಯುಗಾದಿಗೆ ಜಾಸ್ತಿ ಪರ್ಚೇಸ್ ಮಾಡ್ತಾರೆ, ಇನ್ನು ಕೆಲವರು ಚೌತಿಗೆ ಅಥವಾ ಇನ್ನು ನವರಾತ್ರಿಗೆ. ಆದರೆ ಈ ಅಕ್ಷಯ ತೃತೀಯ ಅಂತ ಹೇಳೋದು ಕಾಮನ್ ಆಗಿ ಎಲ್ಲರೂ ಪರ್ಚೇಸ್ ಮಾಡುವಂಥ ಒಂದು ದಿನ. ನಾನು ಆಗ ಹೇಳಿದಾಗೆ ಇದು ಈ ದಿನದ ಹೊತ್ತು ಸೂರ್ಯಚಂದ್ರರು ಉಚ್ಚ ರಾಶಿಯಲ್ಲಿ ಇರ್ತಾರಂತೆ. ಅಂದರೆ ಸೂರ್ಯನು ಮೇಷರಾಶಿಯಲ್ಲೂ ಹಾಗೂ ಚಂದ್ರನು ವೃಷಭ ರಾಶಿಯಲ್ಲಿ ಇರುವುದರಿಂದ, ಮತ್ತು ಇದು ಯಾಕೆ ಅತ್ಯಂತ ಪವಿತ್ರವಾದ ದಿನ ಅಂತ ಯಾಕೆ ಅಂತ ಹೇಳಿದರೆ, ಪುರಾಣದಲ್ಲಿ ಕೆಲವೊಂದು ಸಂಗತಿಗಳನ್ನು ನಾವು ನೋಡ್ಬೋದು. ಸತ್ಯಯುಗದ ಒಂದು ಪ್ರಾರಂಭ ಅಂತ ಹೇಳ್ತಾರೆ ಈ ದಿನ. ಅದೇ ರೀತಿ ಪಾಂಡವರು ವನವಾಸದಲ್ಲಿರುವಾಗ ಅಕ್ಷಯ ಪಾತ್ರೆಯವರು ಸಿಕ್ಕಿದಂಥ ದಿನ. ಅದೇ ರೀತಿ ಮಹಾಭಾರತ ಬರೀಲಿಕ್ಕೆ ಗಣಪತಿ ದೇವರು ಆಶೀರ್ವಾದ ನೀಡಿದ ದಿನ. ಹಾಗೆ ಸುಮಾರು 10-15 ಅಂಶಗಳನ್ನು ನೀಡ್ಬೋದು. ಹಾಗಾಗಿ ಈ ದಿನವೊಂದು ಅಕ್ಷಯ ತೃತೀಯ ಅಂತ ಹೇಳುವಂಥದ್ದು, ಹೇಗೀಗ ಪಾಂಡವರು ವನವಾಸದಲ್ಲಿರುವಾಗ ದುರ್ವಾಸ ಮುನಿಗಳು ಭೇಟಿಯಾದಾಗ ಅವರಿಗೆ ಅನ್ನದ ಭೋಜನ ನೀಡಲಿಕ್ಕೋಸ್ಕರ ಅದನ್ನು ಅಕ್ಷಯ ಪಾತ್ರೆಯನ್ನು ಕೃಷ್ಣನು ದ್ರೌಪದಿಗೆ ನೀಡ್ತಾನೋ, ಅದು ಆ ದಿನ ಅಕ್ಷಯವಾಗ್ತಾ ಹೋಗ್ತದೆ. ಅಂದರೆ ದ್ವಿಗುಣ ಆಗ್ತಾ ಹೋಗ್ತದೆ. ಮುಖಬಳೆ, ಈಗ ಚಿನ್ನ ಅಥವಾ ಯಾವುದೇ ವಿಷಯ ಇರ್ಬೋದು, ವಿದ್ಯಾ ಸಂಪತ್ತು ಇರ್ಬೋದು, ಆಸ್ತಿ ಇರ್ಬೋದು, ಅದೇ ರೀತಿ ಚಿನ್ನ ತನ್ನ ವೃದ್ಧಿಯನ್ನು ಕಾಣುವಂಥ ಒಂದು ಅಂಶವಾಗಿದೆ. ಹಾಗಾಗಿ ಅಕ್ಷಯ ತೃತೀಯದ ಹೊತ್ತು ಚಿನ್ನ ಖರೀದಿಸಿದರೆ ತುಂಬ ಒಳ್ಳೆಯದು ಅಂತ ಅನಿಸಿಕೆ. ನಾನು ಸಂತೋಷ್ ಕುಮಾರ್, ಆಶಾ ಜ್ಯುವೆಲರಿ, ಕೋರ್ಟ್ ರಸ್ತೆಯ ಡಿಸೈನರ್ ಬಿಲ್ಡಿಂಗಲ್ಲಿ ನಮ್ಮದು ಒಂದು ಚಿನ್ನದ ಅಂಗಡಿ ಇದೆ, ಆಶಾ ಜ್ಯುವೆಲರಿ ಅಂತೇಳಿ. ನಾವೊಂದು ಕಳೆದ 19 ವರ್ಷದಿಂದ ಇಲ್ಲಿ ವ್ಯಾಪಾರ ನಡೆಸ್ತಾ ಇದ್ದೇವೆ. ಈ ಸಲ 20 ವರ್ಷ ಆಯಿತು ಈ ಸಲಕ್ಕೆ. ವರ್ಷ ಈ ಅಕ್ಷಯ ತೃತೀಯ ಅಂತ ನಡೀತಾ ಇರ್ತದೆ. ಯಾವಾಗಲೂ ವರ್ಷದಿಂದ ವರ್ಷಕ್ಕೆ ದೇವರದಲ್ಲಿ ಒಳ್ಳೆ ನಡೀತಾ ಉಂಟು ವ್ಯವಹಾರ ಎಲ್ಲ. ಆದ್ದರಿಂದ ಈ ಅಕ್ಷಯ ತೃತೀಯದಲ್ಲಿ ತಗೊಂಡೋದ ಈ ದಿನ ತಗೊಂಡೋದ ಗ್ರಾಹಕರಿಗೆಲ್ಲರಿಗೂ ಆ ಮನೆಯಲ್ಲಿ ಅವರ ಮನೆಗೆ ಒಂದು ಅಕ್ಷಯವಾಗಲಿ ಅಂತೇಳಿ ನಾವೊಂದು ಆಶಿಸುವುದು. ಮತ್ತು ವ್ಯವಹಾರಗಳು ಖರೀದಿಸಿದಲ್ಲಿ ನಮಗೂ ಎಲ್ಲರಿಗೂ ಸಹ ಒಂದು ಪ್ರತಿಯೊಬ್ಬನ ಬಾಳಿಗೂ ಈ ಅಕ್ಷಯವಾಗಲಿ ಅಂತೇಳಿ ನಾವು ಹೇಳ್ತಾ. ತೊಂದರೆ ಇಲ್ಲ, ದೊಡ್ಡದೇನಿಲ್ಲ, ಆದರೂ ಸಹ
ತೊಂದರೆ ಇಲ್ಲ. ರೇಟ್ಸ್ ಇವತ್ತು ಸ್ವಲ್ಪ ಕಮ್ಮಿ ಇದೆ. ಕಸ್ಟಮರ್ಸಿದ್ದು ರೆಸ್ಪಾನ್ಸ್ ಒಳ್ಳೆ ಇತ್ತು ಇವತ್ತು. ನನ್ನ ಹೆಸರು ಸುನೀಲ್ ಜಾಧವ್ ಅಂತ, ಸುನೀತಾ ಜ್ಯುವೆಲ್ಲರ್ಸ್, ಮೇನ್ ರೋಡ್, ಪುತ್ತೂರು. ನನ್ನ ಹೆಸರು ಶಿವಾಜಿ ಸುರ್ವಿ. ನಮ್ಮ ಸಂಸ್ಥೆಯಲ್ಲಿ ಇವತ್ತು ಅಕ್ಷಯ ತೃತೀಯ ಇದರಿಂದ ಒಳ್ಳೆ ಚೆನ್ನಾಗಿ ಬಿಸ್ನೆಸ್ ಆಗಿದೆ. ಮತ್ತು ಇವತ್ತು ನಾವು ಆಫರ್ ನಮ್ಮಲ್ಲಿ ಕಸ್ಟಮರ್ಗೆ ಮೇಕಿಂಗ್ ಚಾರ್ಜ್ ಮೇಲೆ 25% ಡಿಸ್ಕೌಂಟ್ ಇತ್ತು. ಮತ್ತು ವಾಪಸ್ ಒಂದು 25,000ನ ಗೋಲ್ಡ್ ಖರೀದಿ ಮೇಲೆ ಒಂದು ಚಿನ್ನದ ನಾಣ್ಯ ನಾವು ಕಸ್ಟಮರ್ಗೆ ಕೊಟ್ಟಿದ್ದೇವೆ. ಅದರಿಂದ ಗ್ರಾಹಕರದ ನಮಗೆ ಒಳ್ಳೆ ಸಪೋರ್ಟ್ ಸಿಕ್ಕಿದೆ ಮತ್ತು ಒಳ್ಳೆ ಚೆನ್ನಾಗಿ ಬಿಸ್ನೆಸ್ ಆಗಿದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.